ಶ್ರೀ ಮಂಜಪ್ಪ ಶೆಟ್ಟಿ ಹಾಗೂ ಕಮಲ ಶೆಟ್ಟಿ ದಂಪತಿ ಪುತ್ರನಾಗಿ ದಿನಾಂಕ 21/10/1966ರಂದು ಕಾಟುಕುಕ್ಕೆ ಪೆರ್ಲದಲ್ಲಿ ಜನಿಸಿ 8ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸ ಮುಗಿಸಿ ತದನಂತರ ಪ್ರಥಮ ಗುರುಗಳಾದ ಕಾಟುಕುಕ್ಕೆ ಕುಂಜರಾಮ ಮಣಿಯಾನ್ ಇವರಲ್ಲಿ ನಾಟ್ಯಾಭ್ಯಾಸ ಮಾಡಿ ಲಲಿತ ಕಲಾ ಕೇಂದ್ರ ಧರ್ಮಸ್ಥಳ ಗೋವಿಂದ ಭಟ್ ಹಾಗೂ ಕರ್ಗಲ್ ಈಶ್ವರ ಭಟ್ ಇವರಲ್ಲಿ ನಾಟ್ಯ ತರಬೇತಿ ಮುಂದುವರಿಸಿದ್ದೀರಿ. 1981ರಿಂದ 82ರ ತನಕ ತಿರುಗಾಟ ಪ್ರಾರಂಭಿಸಿ ಕದ್ರಿ ಮೇಳದಲ್ಲಿ 7 ವರ್ಷ, ಸುರತ್ಕಲ್ ಮೇಳದಲ್ಲಿ 13 ವರ್ಷ, ಕುಂಟಾರ ಮೇಳದಲ್ಲಿ 5 ವರ್ಷ, ಎಡನೀರು ಮೇಳದಲ್ಲಿ 2 ವರ್ಷ, ಹೊಸನಗರ ಮೇಳದಲ್ಲಿ 10 ವರ್ಷ, ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ 3 ವರ್ಷದಿಂದ ತಿರುಗಾಟ ನಡೆಸುತ್ತಿರುವಿರಿ. ಶ್ರೇಣಿ ಗೋಪಾಲಕೃಷ್ಣ ಭಟ್, ತೆಕ್ಕಟ್ಟೆ ಆನಂದ ಮಾಸ್ತರ್, MK ರಮೇಶಾಚಾರ್ಯ ಹಾಗೂ ಶಿವರಾಮ್ ಜೋಗಿ ಮೊದಲಾದ ಹಿರಿಯ ಕಲಾವಿದರೊಂದಿಗೆ ತಿರುಗಾಟ ಮುಗಿಸಿ ಯಕ್ಷಗಾನದ ಸರ್ವಸಾಧಾರಣ ಎಲ್ಲ ಪಾತ್ರಗಳ ನಿರ್ವಹಣೆಯನ್ನು ಮಾಡಿರುವಿರಿ. ಹರೈಕಳ ಪಾವೂರು ವ್ಯಾಯಾಮ ಶಾಲೆ, ವಿಶ್ವೇಶ್ವರಯ್ಯ ಹಾಲ್ ಮುಂಬೈ, ಅಭ್ಯುದಯ ರಿಜಿಸ್ಟರ್ ಶಿವಮೊಗ್ಗ, ಅಭಿಮಾನಿ ಬಳಗ ಕಲ್ಲುಗುಡ್ಡೆ ಕಡಬ, ಕುಂಟಾರ ಮೇಳ ಹಾಗೂ ಆಯುಧ ಪೂಜಾ ಸಮಿತಿ ಈಶ್ವರಮಂಗಿಲ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಪಾವಂಜೆ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪುತ್ತೂರು, ದುರ್ಗಾ ಮಿತ್ರವೃಂದ ಮೈರಾ ಕೇಪು, ಬಸ್ತಿ ನಾರಾಯಣ್ ಚೌಟ, ಪುಷ್ಪಾವತಿ ಚೌಟ ಸಂಸ್ಕರಣೆ ಮುಂತಾದ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಗಳಿಸಿದ ಕೀರ್ತಿ ತಮ್ಮದು. ತನ್ನ ಧರ್ಮಪತ್ನಿ ಶ್ರೀಮತಿ ಮೋಹಿನಿ ಜೆ ಶೆಟ್ಟಿ, ಮಕ್ಕಳಾದ ಧನ್ಯಶ್ರೀ, ರಮ್ಯಶ್ರೀ, ರೂಪೇಶ್ ಶೆಟ್ಟಿಯವರೊಂದಿಗೆ ಸುಖಿ ಸಂಸಾರದ ಜೀವನವನ್ನು ಸಾಗಿಸಿದ್ದೀರಿ. ಯಕ್ಷಗಾನ ಲೋಕಕ್ಕೆ ತಮ್ಮ ಜೀವನ ಮುಡಿಪಾಗಿಟ್ಟ ತಾವು ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ನೀಡುವಂತಾಗಲಿ ಹಾಗೂ ಭಗವಂತನು ಸರ್ವ ರೀತಿಯ ಸನ್ಮಂಗಲವನ್ನು ನೀಡಲಿ ಎಂದು ಹಾರೈಸುತ್ತಾ ಹಲವಾರು ಪ್ರಶಸ್ತಿ ಸನ್ಮಾನಗಳ ಸರಮಾಲೆಗೆ ಯಕ್ಷಮಿತ್ರರು ಕೈಕಂಬ ಬೀಸರೋಡು ಇವರು ನೀಡುವ ಕಿರುಪುಷ್ಪವನ್ನು ಜೋಡಿಸಿ ತಮಗೆ ಶುಭವನ್ನು ಹಾರೈಸಿದ್ದೇವೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಮಿತ್ರರು ಕೈಕಂಬ ಬೀಸಿರೋಡು. ವೇದಿಕೆಯಲ್ಲಿರುವ ಮನೋಹರ್ ಶೆಟ್ಟಿ ಕೋಡಿಬಿಟ್ಟು ಹಾಗೂ ಶ್ರೀಮತಿ ಕವಿತಾ ಯಾದವ್ ಇವರ ಗಣ್ಯರ ಉಪಸ್ಥಿತಿಯಲ್ಲಿ ತಾವು ಸನ್ಮಾನಿಸಬೇಕಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಪ್ರೀತಿಯ ದ್ಯೋತಕವಾಗಿ ಚಪ್ಪಾಳೆಯ ಮೂಲಕ ಗೌರವಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಪ್ರಜ್ಞಾವಂತ ಪ್ರೇಕ್ಷಕರಾದಂತಹ ನಮ್ಮ ಅಭಿಮಾನಿಗಳು ಹಾಗೂ ಮೇಳದ ಅಭಿಮಾನಿಗಳು ಎಲ್ಲರಿಗೂ ಶಿರವಾಗಿ ಒಂದೆರಡು ಮಾತನ್ನು ಹೇಳಬೇಕು ಅಂತ ಹೇಳಿದರು. ಆದರೆ ಭಾಷಣ ಮಾಡುವ ಕಲೆ ನನ್ನಲ್ಲಿಲ್ಲ. ಏನೋ ತನಗೆ ಬಂದ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟನ್ನು ಒಟ್ಟುಗೂಡಿಸಿ ರಂಗದಲ್ಲಿ ಏನೋ ಒಂದು ಮಾಡ್ತೇನೆ ಬಿಟ್ಟರೆ ನನ್ನಲ್ಲಿ ಅಂತಹ ದೊಡ್ಡ ಸಾಹಿತ್ಯ ಅಂತ ಏನೂ ಇಲ್ಲ. ಗುರುಗಳಾದಂತಹ ತೆಕ್ಕಟ್ಟ ಆನಂದ ಮಾಸ್ತರ್ ಆಗಲಿ, ಶ್ರೇಣಿ ಗೋಪಾಲಕೃಷ್ಣ ಭಟ್ರು, MK ರಮೇಶಾಚಾರ್ಯರು, ಶಿವರಾಮ್ ಜೋಗಿ ಮೊದಲಾದಂಥ ಹಿರಿಯ ಕಲಾವಿದರ ಜೊತೆಯಲ್ಲಿ ಅದೆಷ್ಟೋ ಕಾಲದ ತಿರುಗಾಟವನ್ನು ಮಾಡಿ ಅವರು ಹೇಳಿಕೊಟ್ಟದ್ದೇನಿದೆಯೋ ಅದನ್ನೇ ನಾನು ಈ ಹೊತ್ತು ಉಪಯೋಗಿಸ್ತೇನೆ ಬಿಟ್ಟರೆ ನನ್ನದು ಅಂತ ನನ್ನಲ್ಲಿ ಸ್ವಂತ ಏನೂ ಇಲ್ಲ. ನಾನು ಯಕ್ಷಗಾನವನ್ನು ಸೇರುವಂತಹ ಸಮಯ 81-82ನೇ ಇಸವಿ. ಆ ಕಾಲದ ಕಷ್ಟದ ಕಾಲದ ತಿರುಗಾಟ ಹೆಚ್ಚು ಹೇಳಬೇಕಂದ್ರೆ ನನಗೆ 6 ತಿಂಗಳಿಗೆ 600 ರೂಪಾಯಿ ಸಂಬಳವನ್ನು ಪಡೆದಂತಹ ಕಾಲ ಅದು. ಆ ಹೊತ್ತಿನಲ್ಲಿ ಎಷ್ಟು ಕಷ್ಟಕರವಾದ ತಿರುಗಾಟ ಇತ್ತು ಅಂದರೆ 2 ಇಡ್ಲಿಗಿಂತ ಹೆಚ್ಚು ನಾನು ತಿಂದಿರಲಿಕ್ಕಿಲ್ಲ. 2 ಇಡ್ಲಿ ಯಾರಾದರೂ ಕೊಟ್ಟರು ಅಂತಾದರೆ ಈ ಹಣ ನನ್ನಲ್ಲಿ ಉಳಿಯಿತಲ್ಲ ಅಂತ ಹೇಳುವ ಒಂದು ಮನಸ್ಸು ನನ್ನಲ್ಲಿತ್ತು. ಯಾರಾದರೂ ಕೊಡ್ತಾರೋ ಏನೋ ಅಂತಹ ಕಾಲದ ತಿರುಗಾಟವನ್ನು ಮಾಡಿದವರು. ಹೆಚ್ಚು ಕಲಾವಿದರು, ಹೆಚ್ಚು ಈಗೀಗ ಬಂದಂತಹ ಕಲಾವಿದರು ಹೆಚ್ಚು ಪ್ರಚುರತೆಯನ್ನು, ಮಾನ ಸನ್ಮಾನಗಳನ್ನು ಪಡೆದುಕೊಳ್ತಾರೆ. ಮತ್ಸರ ಅಲ್ಲ, ಬೇಸರ ಅಲ್ಲ. ಆದರೆ ಒಂದು ಅವರಿಗೆ ಕಿವಿ ಮಾತು, ರಂಗಕ್ಕೆ ಬರುವಾಗ ರಂಗದಲ್ಲಿ ನಾವು ಏನು, ಆ ಪಾತ್ರ ಏನು ಅನ್ನೋ ಪ್ರಜ್ಞೆ ಇಲ್ಲದೆ ಕೇವಲ ಪ್ರೇಕ್ಷಕರು ಚಪ್ಪಾಳೆ ತಟ್ಟುತ್ತಾರೆ, ಪ್ರೇಕ್ಷಕರು ಮೆಚ್ಚುತ್ತಾರೆ ಅನ್ನುವ ಕಾರಣಕ್ಕಾಗಿ ಏನನ್ನೂ ಮಾಡಬಾರದು ಅನ್ನೋ ಒಂದು ಕಿವಿ ಮಾತನ್ನು ಅವರಿಗೆ ಹೇಳ್ತೇನೆ. ಯಾಕಂದರೆ ನಾವು ಒಂದು ತಪ್ಪಿದರೆ 10 ಪೆಟ್ಟು ಬೀಳ್ತಾ ಇತ್ತು ನಮಗೆ. ಒಂದು ಸಣ್ಣ ಮಾತನ್ನು ತಪ್ಪಿ ಹೇಳಿದರೆ
ಒಂದು ಕಾಲದಲ್ಲಿ ರಾಜ ಯಯಾತಿ ಪ್ರಸಂಗದಲ್ಲಿ ಏಕೋದರ ಸಹೋದರರು ಅಂತ ಹೇಳಿದೆ ನಾನು. ಆ ಸಂದರ್ಭದಲ್ಲಿ ಆ ಶಬ್ದವನ್ನು ನಾನು ಹೇಳಬಾರ್ದಿತ್ತು. ಯಾಕಂದರೆ ಶರ್ಮಿಷ್ಠೆ ಹಾಗೂ ದೇವಯಾನಿಯ ಸಂವಾದದ ಹೊತ್ತು ಏಕೋದರ ಸಹೋದರಿಯರು ಅಂತ ಹೇಳಬೇಕು. ತೆಕ್ಕಟ್ಟೆಯವರು ಕರೆದು ಆಗಲೇ ನನ್ನನ್ನು ಜೋರು ಮಾಡಿದರು. ಹೊರಗೆ ಹೋಗಿ ತೆಕ್ಕಟ್ಟೆಯವರ ಶಿಷ್ಯ ಅಂತ ಹೇಳಬೇಡ, ಹೇಳ್ತಿದ್ರೆ ತಪ್ಪು ಹೇಳಬೇಡ. ಅಂತಹ ಗುರುಗಳೊಂದಿಗೆ ಅವರೆಲ್ಲರ ಸೇವೆಯನ್ನು ಮಾಡಿ ಪಳಗಿದವರು. ಏನೋ ಅವರಿಂದ ಆರ್ಜಿಸಿದಂತಹ ಒಂದು ಅಲ್ಪ ಸ್ವಲ್ಪ ವಿದ್ಯೆಯನ್ನು ಈಗಲೂ ಪ್ರದರ್ಶನ ಮಾಡ್ತಾ ಇದ್ದೇವೆ. ಇನ್ನು ಸನ್ಮಾನ, ಹೆಚ್ಚು ಸನ್ಮಾನವನ್ನು ಪಡೆದವನು ನಾನಲ್ಲ. ಅವರಾಗಿ ಮೆಚ್ಚಿಕೊಟ್ಟ ಕೆಲವು ಸನ್ಮಾನದಿಂದ ತುಂಬ ಸಂತೋಷವನ್ನು ಅನುಭವಿಸಿದವ ನಾನು. ಆದರೆ ಈ ಸನ್ಮಾನ ನನಗಲ್ಲ, ನನ್ನ ಗುರುಗಳಾದಂತಹ ಕಾಟುಬುಕ್ಕೆ ಕುಂಜಿರಾಮ ಮಣಿಯಾಣೆಯವರ ಪಾದಾರವಿಂದಕ್ಕೆ ಇದನ್ನು ಸಮರ್ಪಿಸ್ತಾ ಇದ್ದೇನೆ. ನನ್ನ ಗುರುಗಳು ಹಾಗೆ ಹೆಚ್ಚು ಪ್ರಚಾರದಲ್ಲಿದ್ದ ಕಲಾವಿದರಲ್ಲ. ಆದರೆ ಡಾಕ್ಟರ್ ಶೇಣಿಯವರು ಮೆಚ್ಚಿದಂತಹ ಬಣ್ಣದ ವೇಷ, ಮಾತನಾಡುವ ಬಣ್ಣ ಅನ್ನುವ ಹಾಗೆ ಒಂದು ಹೆಸರು ಪಡೆದಿದ್ದರೆ ಕಾಟುಬುಕ್ಕೆ ಕುಂಜಿರಾಮಣ್ಯ. ಒಂದು ಪಾತ್ರಕ್ಕೆ ಎಷ್ಟು ಅರ್ಥ ಬೇಕೋ ಅಷ್ಟನ್ನು ಕೇಸರ ತಟ್ಟಿ ಕಟ್ಟಿ ಅವರು ಮಾಡ್ತಾ ಇದ್ರು. ಹೆಚ್ಚಿನವರು ಅವರನ್ನು ನೋಡಿರಬಹುದು, ನೆಟ್ಟಗೆ ನಿಲ್ಲುವವರಲ್ಲ ಅವರು. ಬಾಗಿದ ಬೆನ್ನು, ಗೂನು ಬೆನ್ನು, ಡ್ರೆಸ್ ಕಟ್ಟಿದ ಮೇಲೆ ಅವರು ನೆಟ್ಟಗಾಗ್ತಾ ಇದ್ರು. ಅಷ್ಟು ಡ್ರೆಸ್ಸನ್ನು ತುಂಬಿಸ್ತಾ ಇದ್ರು ಅವರು. ಅವರು ದಾರಿ ಎರೆದು ಕೊಟ್ಟಂತಹ ವಿದ್ಯೆ ನಮ್ಮಲ್ಲಿ ಇಂದಿಗೂ ನಾನು ಉಣ್ಣುವ ಅನ್ನದಲ್ಲಿ ಕಾಣ್ತಾ ಉಂಟು ನನಗೆ. ಇನ್ನು ನನ್ನ ಯಶಸ್ಸಿಗೆ ಕಾರಣ ನನ್ನ ಮಡದಿ ಮೋಹಿನಿ. ಜೀವನದಲ್ಲಿ ಅವಳೆಷ್ಟು ಕಷ್ಟವನ್ನು ಪಟ್ಟಿದ್ದಾಳೆ ಅಂತ ನನಗೀಗಲೂ ಅರ್ಥವಾಗ್ತದೆ. ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಜೀವನ ಅನ್ನೋದು ನನಗೆ ಕಷ್ಟವಾದಾಗ ಈಶ್ವರ ಮಂಗಲಕ್ಕೆ ಹೋದೆ ನಾನು. ಯಕ್ಷಗಾನ ಬೇಡ, ಇನ್ನೇನಾದರೂ ವ್ಯಾಪಾರ ಮಾಡುವ ಅನ್ನೋ ದೃಷ್ಟಿಯಿಂದ ಸಣ್ಣ ಹೋಟೆಲನ್ನು ಪ್ರಾರಂಭಿಸಿದೆ. ಆ ಹೊತ್ತಿಗೂ ಕಲೆಯ ಮೇಲಿನ ಅಭಿಮಾನದಿಂದ ಕಲಾವಿದ ಅನ್ನುವ ನೆಲೆಯಿಂದ ಕೊನೆ ತೋಟ ಮಹಾಬಲೇಶ್ವರ ಭಟ್ರು ಅವರಂತಹ ದೇವರಂತಹ ವ್ಯಕ್ತಿ ನನಗೆ ಅಲ್ಲಿ ಕಾಣಸಿಕ್ಕಿದ್ರು. ಅವರಲ್ಲಿ ನಾನು ಹೇಳಿಕೊಂಡಾಗ, ಯಕ್ಷಗಾನ ಕಲಾವಿದರು ಯಾವತ್ತೂ ಸೋಲುವುದಿಲ್ಲ, ನನ್ನ ಆಶಯದಲ್ಲಿ ನೀನಿರಬಹುದು ಅಂತ ಹೇಳಿ 10 ವರ್ಷಗಳ ಹೋಟೆಲ್ ವ್ಯಾಪಾರವನ್ನು ಮಾಡಿದೆ. ಆಮೇಲೆ ಅವರ ಅನುಗ್ರಹದಿಂದಲೇ ನಮ್ಮ ಮೇಳದ ಯಜಮಾನರಾದಂಥ ಶ್ಯಾಮ್ ಭಟ್ರು ಅವರ ದಿವ್ಯ ಅನುಗ್ರಹದಿಂದ ಒಂದು ಸಣ್ಣ ಮನೆ. ಈಗ ಹೇಳ್ತಿದ್ರೆ ನಾವು ಬಡ ಕಲಾವಿದರಲ್ಲ, ಯಾಕಂದರೆ ನಾವು ಬಡವರು ಅಂತ ಹೇಳಿದರೆ ಶ್ಯಾಮ್ ಭಟ್ರಿಗೆ ಕೊರತೆಯಾದಿತ್ತು. ಅವರಂತಹ ಉದಾರ ಹೃದಯದ ಒಬ್ಬ ಕಲಾಪೋಷಕರಿರುವಾಗ ನಾವು ಯಾವತ್ತೂ ಬಡ ಕಲಾವಿದರಲ್ಲ. ಯಾಕಂದರೆ ನಾವು ಯಾವುದಕ್ಕೂ ತಲೆಬಾಗಬೇಕಾದ ಪ್ರಮೇಯ ಇಲ್ಲ. ನಮ್ಮ ಕಷ್ಟ ಏನು ಅಂತ ನಾವು ದನಿಗಳಲ್ಲಿ ಹೇಳಬೇಕು ಅಂತ ಇಲ್ಲ. ನಮ್ಮ ಕಷ್ಟ ಅವರು ಕುಳಿತಲ್ಲಿಗೆ ಅವರು ಅರ್ಥ ಮಾಡಿಕೊಳ್ತಾರೆ, ನಮ್ಮ ಕಷ್ಟವನ್ನು ಪರಿಹರಿಸ್ತಾರೆ. ಆದ್ದರಿಂದ ಇಂದುಗೈದಂತಹ ಈ ಸನ್ಮಾನ ಮಹಾ ಉನ್ನತ ಸನ್ಮಾನವೆಂಬ ಹಾಗೆ ಭಾವಿಸಿ ಇದೇ ವೇದಿಕೆಯಲ್ಲಿ ಇನ್ನು ಮುಂದೆಯೂ ನನ್ನಿಂದ ಕಿರಿಯರಾದಂತಹ ಕಲಾವಿದರಿಗೆ ಸನ್ಮಾನ ನಡೆಯಲಿ ಎಂಬ ಹಾಗೆ ಆಶಿಸುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸುತ್ತೇನೆ. ಯಕ್ಷಗಾನ ಗೆಲ್ಗೆ ಜೈ ತುಳುನಾಡು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.